भारत जननीय तनुजाते, जय हे कर्नाटक माते। जय भारत जननीय तनुजाते, जय हे कर्नाटक माते। जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ। जय भारत जननीय तनुजाते, जय हे कर्नाटक माते। ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ। ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ। ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ। ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ। ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ। ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ। ನಾನಕ ರಾಮಾನಂದ ಕಬೀರ, ಭಾರತ ಜನನಿಯ ತನುಜಾತೆ, जय हे कर्नाटक माते। जय भारत जननिय तनुजाते, जय हे कर्नाटक माते। ತೈಲಪ ಹೈಸಳರಾಳಿದ ನಾಡೆ, ದಂಕಣ ಜಕಣರ ನೆಚ್ಚಿನ ಬೀಡೆ। ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ। ಚೈತನ್ಯ ಪರಮಹಂಸ ವಿವೇಕ, ಭಾರತ ಜನನಿಯ ತನುಜಾತೆ। ಜೈ ಭಾರತ ಜನನಿಯ ತನುಜಾತೆ, जय हे कर्नाटक माते। जय भारत जननिय तनुजाते, जय हे कर्नाटक माते। सर्व जनांगದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ। ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರುದ್ಯಾನ। ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ। ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ। ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ। ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ। ಜೈ ಭಾರತ ಜನನಿಯ ತನುಜಾತೆ, जय हे कर्नाटक माते। जय भारत जननिय तनुजाते, जय हे कर्नाटक माते। जय भारत जननिय तनुजाते, जय हे कर्नाटक माते। ए हे 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 हे, ला 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 ला। ए हे 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 हे, ला 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 ला। ಅವ್ವ ನರಸಿಂಹರವರು ಹಾಜರಿದ್ದಾರೆ. ಅವರೊಬ್ಬ ವಿದ್ಯಾರ್ಥಿನಿಯಾಗಿದ್ದುಕೊಂಡು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ, ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರ ಮಗಳು ಇವತ್ತು ನಿಮ್ಮೆಲ್ಲರ ಮುಂದೆ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅವರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡಿಕೊಂಡು, ಅವರು ತಮ್ಮ ಸದಸ್ಯತ್ವ ನೋಂದಣಿಯನ್ನ ಅರ್ಜಿ ಕೊಡುವುದರ ಮೂಲಕ ನೋಂದಣಿ ಮಾಡಬೇಕಾಗಿ ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಇರತಕ್ಕಂತ ಸನ್ಮಾನ್ಯ ರೆಹಮಾನ್ ಕಣಚೂರು ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದಂಥ ಕಣಚೂರು ರೆಹಮಾನ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ.
ದೀಪಾವಳಿ ಹಬ್ಬದ ಪ್ರಯುಕ್ತ ಸೌಹಾರ್ದ ಕ್ರೀಡಾಕೂಟ ಈ ಸಂದರ್ಭದಲ್ಲಿ ಹಾಜರಿರುವಂತಹ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ನಮ್ಮ ತಂದೆಯ ಆತ್ಮೀಯರು, ಹಿರಿಯರು, ನಾಡಿನ ಹಿರಿಯರಾದಂತಹ ಇಬ್ರಾಹಿಂ ಕೋಡ್ಜಾಲ್ರವರೇ, ನಮ್ಮ ಕ್ಷೇತ್ರದ ಶಾಸಕ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಆದಂತಹ UT ಖಾದರ್ ಅವರ ಸುಪುತ್ರಿ ಹಾಗೂ ಈಗ ತಾನೇ ನಮ್ಮ ಈ ವೇದಿಕೆಯಲ್ಲಿ ಹಾಗೂ ಅದರ ವಿಶೇಷವಾಗಿ ನಮ್ಮ ಕಣಚೂರು ಗ್ರೌಂಡ್ಸ್ನಲ್ಲಿ ಮಾಡಿದಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಸಹಿ ಹಾಕಿ ನೋಂದಣಿಯಾದಂತಹ ಅವರವರೇ ಅವರಿಗೂ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ, ಅವರ ಹೆಸರನ್ನು ನಾನು ಹೇಳಿ ಸಮಯವನ್ನು ನಾನು ಕಳೆಯುವುದಿಲ್ಲ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ನಾಡಿನ ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈ ನಮ್ಮ ಏನು ಕ್ರೀಡಾಕೂಟವನ್ನು ಏರ್ಪಡಿಸಿ ಇದಕ್ಕೆ ಕಾರಣೀಭೂತರಾದಂತಹ ಈ ನಮ್ಮ ಸದಾಶಿವ ಉಳ್ಳಾಲ್ರವರೇ, ಯಾಕಂತ ಹೇಳಿದ್ರೆ ಅವರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೆಲೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇದು ನಡೀತಾ ಇದೆ. ಈ ಒಂದು ಪಂದ್ಯಾಕೂಟಕ್ಕೆ ಎಲ್ಲರ ಸಹಕಾರವನ್ನು ಕೋರಿ ಅವರು ನಡೆಸ್ತಾ ಇರ್ತಾರೆ, ಹಾಗೂ ಇದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಸಂಸ್ಥೆ ವತಿಯಿಂದ ಶುಭವನ್ನು ಕೋರುತ್ತಾ, ನಾಡಿನ ಜನರಿಗೆ ಇದರಲ್ಲಿ ಸೌಹಾರ್ದದ ಒಂದು ಸಂದೇಶ ರವಾನೆಯಾಗಲಿಕ್ಕೆ ಇದು ಉಪಯುಕ್ತ ಹಾಗೂ ನಾಡಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕುಮಾರಿ ಹವ್ವ ನಸೀಮರವರೇ ಮತ್ತು ಮಾತಿನ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ, ಈ ಸ್ಥಳವನ್ನು ನಮಗೆ ಒದಗಿಸಿಕೊಟ್ಟಂತಹ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದ UK ಮೂನೂರವರ ಸುಪುತ್ರ ಸನ್ಮಾನ್ಯ ರಹಮಾನ್ ರವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದ ಹರ್ಷರಾಜ್ ಮುದ್ಯಾರವರೇ, ಬಾಬು ಸುವರ್ಣರವರೇ, ಮೋನಾಕನವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಕ್ರೀಡಾಳುಗಳೇ ಮತ್ತು ಕ್ರೀಡಾಭಿಮಾನಿಗಳೇ, ಮರ್ಹೂಮ್ UT ಪದವೀಧರರ ಫೌಂಡೇಶನ್ನ ವತಿಯಿಂದ ಅವರ ಸವಿ ನೆನಪಿಗಾಗಿ ಈ ಒಂದು ಪಂದ್ಯಾಟವನ್ನು ಇಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ದಿವಸವೇ ನಮ್ಮ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರ ಸುಪುತ್ರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಕೂಡ ಆಗಿದ್ದಾರೆ. ಬಹುಶಃ ಒಬ್ಬ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು, ಒಬ್ಬ ಮಂತ್ರಿ ಹೇಗಿರಬೇಕು, ಒಬ್ಬ ಶಾಸಕ ಹೇಗಿರಬೇಕು, ಒಬ್ಬ ಸ್ಪೀಕರ್ ಹೇಗಿರಬೇಕು ಎಂಬುದನ್ನು ತನ್ನ ಮಾತು, ಕೃತಿ ಮತ್ತು ನಡವಳಿಕೆಯಿಂದ ಈ ರಾಜ್ಯಕ್ಕೆ ತೋರಿಸಿಕೊಟ್ಟ ಒಬ್ಬ ಧೀಮಂತ ನಾಯಕರಾಗಿರ್ತಾರೆ ನಮ್ಮ UT ಖಾದರ್. ತನ್ನ ತಂದೆಯ ಸವಿ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಯಾವುದೇ ಧರ್ಮ ಹೇಳ್ತದೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಗೌರವ ಕೊಡುವುದು ಈ ಲೋಕದ ಮತ್ತು ಪರಲೋಕದ ಯಶಸ್ವಿಗೆ ಕಾರಣ ಆಗುತ್ತದೆ. ನಮ್ಮ ಅಂತ್ಯಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಹೇಳಿದ್ದಾರೆ, ಒಬ್ಬ ವ್ಯಕ್ತಿಯ ಇಹಪರ ವಿಜಯ ಅವನ ನಾಲಗೆಯಿಂದ ಆಗಿರುತ್ತದೆ. ನಾಲಗೆಯಿಂದ ಹೇಗೆ ಆಗಿರುತ್ತದೆ ಎಂಬುದನ್ನು ಪ್ರಶ್ನಿಸಿದಾಗ ಅವರು ಉತ್ತರ ಕೊಡ್ತಾರೆ, ಯಾವ ವ್ಯಕ್ತಿ ತನ್ನ ನಾಲಗೆಯನ್ನು ಒಳ್ಳೆಯ ಮಾತುಗಳನ್ನು ಆಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾನೋ ಅವನಾಗಿರ್ತಾನೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ವಿಯನ್ನ ಹೊಂದುವ. ಹಾಗೆಯೇ ತನ್ನ ಮಾತಿನ ಮೂಲಕ ಜನರ ಶಾಪವನ್ನು ಗಳಿಸಿ ಜನರಲ್ಲಿ ವೈಮನಸ್ಸನ್ನು ಮೂಡಿಸುವಂತಹ ವ್ಯಕ್ತಿಯಾಗಿರ್ತಾನೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಪರಾಜಿತ. ಅದನ್ನೇ ಸರ್ವಜ್ಞ ಕವಿಗೊಂದು ಕಡೆ ಹೇಳ್ತಾರೆ, ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ, ಮಾತೆ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಸರ್ವಜ್ಞ.
ಹಿಂದೂ ಧರ್ಮದ ಸರ್ವಜ್ಞ ಕೂಡ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಮಾತನ್ನು ಒಪ್ಪಿಕೊಂಡು ಅವರು ಹೇಳ್ತಾರೆ, ಯಾವ ವ್ಯಕ್ತಿ ಒಳ್ಳೆಯ ಮಾತುಗಳನ್ನಾಡಿ ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಪಡಿತಾನೋ ಅವನು ಈ ಲೋಕದಲ್ಲೂ ಯಶಸ್ವಿಯಾಗ್ತಾನೆ, ಪರಲೋಕದಲ್ಲಿ ಸ್ವರ್ಗವಾಸಿ ಆಗ್ತಾನೆ. ಹಾಗೆಯೇ ಯಾವ ವ್ಯಕ್ತಿ ತನ್ನ ನಾಲಿಗೆಯಿಂದ ಜನರ ಶಾಪವನ್ನ ಜನರ ದ್ವೇಷವನ್ನ ಗಳಿಸ್ತಾನೋ ಅವನು ಈ ಲೋಕದಲ್ಲಿ ಪರಾಜಿತನಾಗ್ತಾನೆ, ಪರಲೋಕದಲ್ಲಿ ನರಕವಾಸಿ ಆಗ್ತಾನೆ. ಆದ್ದರಿಂದ ಧರ್ಮಗಳ ಮಧ್ಯೆ ದ್ವೇಷವನ್ನು ಮೂಡಿಸುವಂತಹ ಭಾಷಣ ಮಾಡುವ ನನ್ನ ಸಹೋದರ ಸಹೋದರಿಗಳ ನನ್ನ ವಿನಂತಿ, ನಿಮ್ಮ ಮಾತು ನಿಮ್ಮ ಕೃತಿ ಎಲ್ಲವೂ ಕೂಡ ಐಕ್ಯತೆಗಾಗಿ ಸೀಮಿತವಾಗಿರಲಿ. ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೀವು ಕ್ರೀಡಾಳುಗಳಿದ್ದೀರಿ, ಕ್ರೀಡಾಭಿಮಾನಿಗಳಿದ್ದೀರಿ, ನೀವು ಹಿಂದೂಗಳಿದ್ದೀರಿ, ಮುಸಲ್ಮಾನರಿದ್ದೀರಿ, ಕಾಯ್ತೀರಿ. ಜನರ ಐಕ್ಯತೆಯನ್ನು ಸಾರುವ ಒಂದು ಕ್ರೀಡಾ ವ್ಯವಸ್ಥೆ ಬಹಳ ಪೂರಕವಾಗಿ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಕ್ರೀಡೆಯಿಂದ ಸಾಮರಸ್ಯ ಮೂಡಿಸಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ಇಲ್ಲಿ ಕಣಚೂರು ಈ ವಿದ್ಯಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಸಂಜೆಗೆ ನಮ್ಮ ಸ್ಪೀಕರು ಬರ್ತಾರೆ, ಅವರ ಸಹೋದರರು ಬರ್ತಾರೆ, ಮತ್ತೆ ನಾವು ಬರಲಿಕ್ಕೆ ನನಗೆ ಸಾಧ್ಯ ಆಗುವುದಲ್ಲ, ನನಗೆ ಬೇರೆ ಒಂದು ಕಾರ್ಯಕ್ರಮ ಉಂಟು, ನೀವೆಲ್ಲ ಬರಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಇವತ್ತು ಆರಂಭ ಆಗಿದೆ ಸದಸ್ಯತ್ವ ಅಭಿಯಾನ. ಆದ್ದರಿಂದ ಮುಂಬರುವ ಏನು ನಮ್ಮ ಲೋಕಸಭಾ ಚುನಾವಣೆ ಇದೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ನಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ನನಗೆ ಅನೇಕ ಹಿಂದೂ ಮಿತ್ರರು, ಕ್ರೈಸ್ತ ಮಿತ್ರರು, ಮುಸ್ಲಿಂ ಮಿತ್ರರು ಹೇಳ್ತಾ ಇದ್ದಾರೆ, ಈಗ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಬಂದ ಬಳಿಕ ಶಾಂತಿ ಮೂಡಿಸಲಾಗಿದೆ, ನಾವೆಲ್ಲ ಸಹೋದರದಿಂದ ಬಾಳ್ತಾ ಇದ್ದೀವಿ. ಆದ್ದರಿಂದ ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿಯ ಒಂದು ಒಳ್ಳೆಯ ವ್ಯವಸ್ಥೆ. ಸದಾಶಿವ ಉಳ್ಳಾಲ್ರವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ನಮ್ಮ ಸಭಾಪತಿಗಳ ಪುತ್ರಿಯನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಸದಸ್ಯರನ್ನಾಗಿ ಆಯ್ಕೆ ಮಾಡುವುದರ ಮೂಲಕ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಅಲ್ಲಾಹು ಇದಕ್ಕೆ ಅನುಗ್ರಹ ನೀಡಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಪಕ್ಷದ ಸದಸ್ಯರಾಗುವುದಿದ್ರೆ ತಮಗೆ ಸ್ವಾಗತ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಪುಸ್ತಕ ಇದೆ, ಬಂದು ನೋಂದಣಿ ಮಾಡಬಹುದು. ಜೊತೆಗೆ ಅಂತ UT ಖಾದರ್ ಅವರ ತಂದೆಯ ಅಣ್ಣನ ಮಗರಾದ ಪಡೆಯಲಿಕ್ಕಿದ್ದಾರೆ, ಅವರನ್ನು ಕೂಡ ನಿಮ್ಮ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತ ಮಾಡಿಕೊಂಡು ಸಹ ಸಂಚಾಲಕರಾದ ಡೆನ್ನಿಸ್ ರಿಸೋರ್ ಅವರಿದ್ದಾರೆ, ಎಲ್ಲ ಘಟಕದ ಅಧ್ಯಕ್ಷರಿದ್ದೀರಾ, ಎಲ್ಲರಿಗೂ ನಾವು ಅವರನ್ನೆಲ್ಲ ಗುರುತಿಸ್ತೇವೆ. ದಯವಿಟ್ಟು ಧ್ವಜಾರೋಹಣವನ್ನು ಮಾಡಬೇಕಾಗಿ ರೈಮನ್ ಸಾಹೇಬ್ರ ಹತ್ರ ಮನವಿ ಮಾಡಿಕೊಂಡು ನಾವೆಲ್ಲ ಕೆಳಗಡೆ ಹೋಗೋಣ. ಶುಭಾಶಯವನ್ನು ಅರ್ಪಿಸುತ್ತಾ ಅದೇ ರೀತಿ ಧ್ವಜಾರೋಹಣೆಗೆ ಇದ್ದಂತಹ ಇಲ್ಲಿ ಸೇರುತ್ತೆ ಎಲ್ಲರನ್ನ ಮತ್ತೊಮ್ಮೆ ಅವರಿಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೋರಾದ ಕೈ ಚಪ್ಪಾಳೆ ಮೂಲಕ
ಬಾಲ್ ಆಸ್ಟ್ರೇಲಿಯಾ ಆಪ್ತೆ ದಟ್ಲ ಸೋಲು ಉಪಮೆಂಚಿನ ಆಪ್ತೆ 4ನೇ ಬಾಲ್ ಆಡಲ ಬಾಲ್ ಶೋಕದ ಬಾಲ್ ಭಾರತ ಮೊದಲಿಗೆ ಮಾಡಿ ಅಂಪೇರ್ ಮಾಡಿದ ಲಕ್ಷ್ಮಣ್ ಇನ್ನೂ ಮಾಡ್ತಾರೆ 5ನೇ ಬಾಲ್ ಶೋಕದ ಬಾಲ್ ತಿಲಕ್ ಮಾಡ್ತಾರೆ ಆರು ಬ್ಯಾಟ್ ಹಾಕಿರ ಬಿಡ್ತು ಬಾಲ್ ಕಾರ್ ಆ ಬಾಲ್ ನಗಡೆ ಬಂದಿಲ್ಲ ಬ್ಯಾಟಿಂಗ್ ಹೋಗ್ಬಿಟ್ಟಿರ ಬಾಲ್ ಭಾರತ ಮೊದಲಿಗೆ ಮಾಡಿ ಅಂತಿಮ ಬಾಲ್ ಆರು ಬ್ಯಾಟ್ ಸಿಕ್ಕಿದೆ ಬಾಲ್ ಅಕಲ್ ಭಾರತ ಮೊದಲಿಗೆ ಬಜ್ಜಿ ಈಚೆ ಕೂಡ ಮಾಡುತ್ತಿದ್ದೆ ತಿಲಕ್ ಫಸ್ಟ್ ಓವರ್ ಲಾಸ್ಟ್ ಬಾಲ್ ಅಂಪೇರ್ ಬಾಲ್ ಕೂರ್ಬಂತ ಮಾಡ್ರೆ ಈ ಬಾರಿ ಮತ್ತೊಂದು ಬಾಲ್ ಎರಡೇ ಸೋಕಲ ಸ್ಕ್ವೇರ್ ಬೌಂಡ್ರಿಯಲ್ಲಿ ಬಾಲ್ ಹೋಗುತ್ತೆ ಈ ಶಾಟ್ ಕೂಡಾಗ ಅವು ಪಪ್ಪರ್ಲೇಗ ಮಾಡ್ತಾರೆ ನೀರಿಗೆ ಮಾಡ್ತಾರೆ ಒಪ್ಪಂದಕ್ಕಿಂತ ಎಪ್ಪು ಬಿಡುವುದಿಲ್ಲ ಅದು ಟ್ಯಾಕ್ಸ್ ಫ್ರೀ ತೆಗಿದ್ರೆ ಅದೆಂತ ಬೇಕು ಅಕೌಂಟ್ ಗೊಂಡು ಅಂಕಿಲ್ಲ ಅದರ ಸ್ಕೋರ್ ಬೋರ್ಡ್ ಜಂಪ್ ಇದ್ದಾರೆ ಲಂಬೋದರಲ್ಲ ಬ್ಯಾಟ್ಸ್ಮನ್ ಹೆಚ್ಚಿನ ಅಡಿಕೆ ನೋಡ್ಯ ಹೌದು ಮಾಚಿಲಿ ಹೊಡೆದ ಅಡಿಕೆ 45 ವರ್ಷದಲ್ಲಿ പിന്നെ ഒരു മസാനത്തേക്ക് ഒരു ദുനിയാവും അങ്ങനെ നമുക്ക് ഓടുക താക്കത്തിനെയാവും ഈ ബാരി രണ്ടാമത്തെ ഓവർ മൂന്നാമത്തെ ബോൾ അമ്പയറിനെ താടിത് ആസിഫ് ക്യാമറത്തിൽ ഭയങ്കര ഷൂട്ടിംഗ് ആക്കിയാൽ ಯಾರು ಧ್ವನಿಯಾಗ ಬರಲ್ಲ ಕಂಪ್ಲೀಟ್ ಲೈವ್ ಅಂತ ಇಪ್ಪೆಲ್ಲ ಚಿತ್ರಣ ಟೆಕ್ನಾಲಜಿ ಈ ಬಾರಿ രണ്ടാമത്തെ ಓವರ್ ಬಾರಿ നല്ല ಬಾಲ್ ಕಾಲ್ರೆ ಎಡ್ಕ್ ಗಿಟ್ಟ ಅಪೀಲ್ ಆಗಿ ಅಂಪೈರ್ ಕಾಲು ಹೋಯ್ತಿದ್ದ ಲೆಗ್ ಬಾಯ್ ಇದು ಇನ್ಕಮ್ ಟ್ಯಾಕ್ಸ್ ಇಲ್ಲದ ಸಾಮಾನು ಟ್ಯಾಕ್ಸ್ ಫ್ರೀ ಅಲ್ಲ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅರ್ಥ ಕ್ರಿಕೆಟ್ಲೆಲ್ಲ ಸಹಜ ಭೂಮಿ ಬಡಿ ಹಾಕಿದ್ದು ಕೈ ಪವರ್ ಕಾಟಿದ್ದು ತಾಕತ್ತಿದ್ದು ಅಡಿಕಿದ್ದು ಸಹಜ രണ്ടാമത്തെ ಓವರ್ 4ನೇ ಬಾಲ್ ಈ ಬಾರಿ നല്ല ಸ್ಟೇಟ್ ನಂಗಲ ಕಮಿಟಿ ಬಸ್ ಭೂಮಿയിൽ ಬಂತು ಆಕಾಶಕ್ಕೆ ಎಂಚಿದ್ದು ಮಾತ್ರ ಬಾಲಗಾರ ಬಿಟ್ಟಿಲ್ಲ ಈ ಪೋನೆಟ್ರೆ ಇರೆಜೆಂಡ್ಗೆಲ್ಲ ಮಕ್ಕಳ ತಾಕತ್ತು ಯಾರ ಹುಸೇನ್ ಬೋಲ್ಟ್ರ ಬೋಲ ಓಡ್ರದೆಲ್ಲ ಸಹಜ ಕ್ರಿಕೆಟ್ ಲೈತಿಕ್ಕರಿ ಇರೆಜೆಂಡ್ರೆ 39 ಬೆಲ್ಲು ಬಾರ್ಡ್ರೆ ನಂಗಲ ಚೋರತ್ತರ ಡ್ರೈ ಐತಿಕ್ಕರಿ ಓಡೋ ಬಚ್ಚಿರು ಬೇರೆಯವ್ರ ತರ ಓಡ್ಬಾಟ್ರೆ ಈ ಬಾರಿ രണ്ടാമത്തെ ಓವರ್ 5ನೇ ಬಾಲ್ ಕಮಿಟ್ರಿ ಸೈಡ್ ಬಾಲ್ ಇಡ ಶುರು ಹಾಕ್ಯಾರ നല്ല ಶಾಟ್ ಸ್ಟೇಜಿನ ಮೇಲ್ಗೆ ಇದು ಇಂಗೆಂತ ಬ್ಯಾಟ್ ಎವಡಿಕ್ಕಿರ್ತಿಂದಂಗೆ ನೀಲಗಿರಿ ಮರ ನಂಗಲ ಏಕೆ ರಮಣ್ ಬೈ ರೋಡಿಕ್ ಈ ಬ್ಯಾಟಿಗಲ್ದ ಇದು ನೀಲಗಿರಿ ಮರ್ತಲ್ಲ ಲಾಸ್ಟ್ ಬಾಲ್ ಪಪ್ಪಗಾಯರ ಮರ್ತಲ ಪೋಣ್ಲೆ ಸಾಧುವಂಡ ಮರ್ತು ಗ್ಯಾರಂಟಿ ಉಂಟು ಅಡ್ಡಿಗೆ ತಾಕತ್ತುಂಟು ನೀಲಗಿರಿ ಮರ ಅಂಗನಲ್ಲ ವರ್ಷೆಂಗುಂ ಪೊಟ್ಟುಲ್ಲೆ ಅಡ್ಚೆಂಗುಂ ಪೊಟ್ಟುಲ್ಲೆ ಬಾಲ್ ಸೀದಾ ಪೆರವು 6 ಆಯ್ತು ಈ ಬಾರಿ ಅಜೀಜ್ ಬಾರಿ ಕೋಸಿ ಆಯ್ತು 300 ಅಜೀಜ್ രണ്ടാമത്തെ ಓವರ್ ಲಾಸ್ಟ್ ಬಾಲ್ നല്ല ಶಾಟ್ ಸ್ಕ್ವೇರ್ ಲೆಗ್ ಅಡ್ಚ ಫೀಲ್ಡರ್ ಕನ್ಫ್ಯೂಸ್ ಆಯ್ತಲ್ಲ ಜನರನ್ನು ಓಡು ಚೆన్నారు ಒರನ್ನು ಲಿಪ್ಪಾಟ್ಯಾರ್ 2 ಓವರ್ ಕಂಪ್ಲೀಟ್ ಆಯ್ತು ಬ್ಯಾರಿ ಬಾಸ್ ಸ್ಟಾಪ್ ಔಟ್ ಇದು ನಂಗಲೆ ರಾಜ್ಯತೆ 6 ಕೋಟಿದೆ ഒരു ಭಾಷೆ ಐತಿಕ್ಕರು ತೀರ್ಸದ ಭಾಷೆ ನಿಂಗೆಲ್ಲರಿಗೂ ಪ್ರಾಮುಖ್ಯವಾದ ಭಾಷೆ ಕನ್ನಡ ಭಾಷೆ ಅದಕ್ಕೈತಿಕ್ಕರು ನಂಗಲ ಮುನ್ನೋಲು ನೌಫಾಲ್ ಕೇಸಿರೋ ಹಿಂಗೆ ಬಹಳಷ್ಟು ಯಶಸ್ವಿ ರೀತಿಯಲ್ಲಿ ನಡೀತಾ ಇದೆ ಉತ್ತಮವಾದ ಹೊಡೆತ ಕ್ಯಾಪನ್ನು ಹೊಡೆದುಕೊಂಡ್ರು ನೇರವಾಗಿ ಆ ಕ್ಷೇತ್ರ ರಕ್ಷಕರ ಭದ್ರಬೊಗಸಿಯಲ್ಲಿ ಇದರೊಂದಿಗೆ ವಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ನೌಶಾದ್ ಪ್ರಥಮ ಚೆಂಡಿಗೆ ಅದ್ಭುತ ರೀತಿಯ ಎಸೆತವನ್ನ ನಿಭಾಯಿಸ್ತಾ ಇದ್ದಾರೆ ಇದರೊಂದಿಗೆ ಪ್ರಥಮ ಹುದರಿ ನಷ್ಟದೊಂದಿಗೆ ತಂಡದ ಒಟ್ಟು ಮೊತ್ತ 17ರಲ್ಲಿದೆ ಅಮೂಲ್ಯವಾದ ಒಂದು ಹುದರಿಯನ್ನು ಬಿಟ್ಟುಕೊಟ್ಟು ಪಂದ್ಯಕೂಟ ವೀಕ್ಷಣೆ ನೌಶಾದ್ ರವರು ಕೂಡ ದ್ವಿತೀಯ ಚೆಂಡು ಉತ್ತಮವಾಗಿತ್ತು ಹೊಡೆತ ಚೆಂಡು ಲಾಂಗ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ನೇರವಾಗಿ ಕ್ಷೇತ್ರ ರಕ್ಷಕರ ಆ ಕೈಯಲ್ಲಿದೆ ಒಂದು ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 18ರಲ್ಲಿದೆ ಅಮೂಲ್ಯವಾದ ಒಂದು ಹುದರಿ ನಷ್ಟದಲ್ಲಿದೆ ಬಹಳಷ್ಟು ಒಂದು ಅದ್ಭುತ ರೀತಿಯ ಎಸೆತವನ್ನು ನಿಭಾಯಿಸ್ತಾ ಇದ್ದಾರೆ ಕೋಟಿಕಾರ್ ಉತ್ತಮವಾದ ಹೊಡೆತ ಚೆಂಡು ಸೀದಾ ಸೀಮಾ ರೇಖೆಯನ್ನು ಹೊರಭಾಗದಲ್ಲಿದೆ ತಂಡದ ಬಹಳಷ್ಟು ದಾಂಡುಗಾರನ್ನು ಒಳಗೊಂಡಂತ ತಂಡದ ಆಟಗಾರರು ಸಫ್ವಾನ್ ನೌಶಾದ್ ಅದೇ ರೀತಿಯಾಗಿ ಮತ್ತೋರ್ವ ಹಲವಾರು ಆಟಗಾರರನ್ನು ಒಳಗೊಂಡಂತ ತಂಡವಾಗಿದೆ ಕೋಟೆಕಾರ್ ಪಂಚಾಯತ್ ತಂಡದ ಸರ್ವ ಆಟಗಾರರು ನೋಡೋಣ ಈ ಪಂದ್ಯ ರಿವರ್ಸ್ ಕೊಡಲು ಪ್ರಯತ್ನಿಸಿದ್ರು ಉತ್ತಮವಾದ ಗ್ಯಾಪ್ ಅನ್ನು ಹುರಿದುಕೊಂಡ್ರು ಒಂದು ಓಟದ ಸೇರ್ಪಡೆ ಇದರೊಂದಿಗೆ ತಂಡದ ಒಟ್ಟು ಮೊತ್ತ 26ರಲ್ಲಿದೆ ತಂಡದ ಒಟ್ಟು ಮೊತ್ತ ನೌಶಾದ್ ರವರ ಕೋಟದ ಕೊನೆಯ ಒಂದು ಚೆಂಡು ಬಾಕಿ ಇದೆ ತೃತೀಯ ಓವರಿನ ಆರಂಭದ ಅಂತಿಮ ಚೆಂಡುವಿದೆ ದೊಡ್ಡ ಹೊಡೆತ ಇದು ಚಿನ್ನು ಬರುವ ಕಬಡ್ಡಿ ಇದು ಸೊಗಸಾದ ರೀತಿಯ ದಂಡನೆ ಓ ಮೈ ಗಾಡ್ absolutely fantastic shot it's a big ಸೊಗಸಾದ ರೀತಿಯ ದಂಡನೆ ಬರ್ತಾ ಇದೆ ವಂಶಿ ತಾಂಡು ಮುಖೇನವಾಗಿ ಬರ್ತಾ ಇದೆ 2ನೇ ಸಿಕ್ಸರ್ score moves on to jump 38 loss of the big wicket one Imran ರಾಜ್ಯ ಲಕ್ಷ್ಯದಿಂದ ತೀರವರೆಗಿತ್ತು ತೀರ್ಪುಗಾರರಿಂದ ವೈಡ್ ಎಂಬ ಸೂಚನೆ ಬರ್ತಾ ಇದೆ 39
39ರಲ್ಲಿದೆ ತಂಡದ ಒಟ್ಟು ಮೊತ್ತ 39, ದ ಲಾಸ್ ಆಫ್ 1 ವಿಕೆಟ್. ಮುನ್ನೂರು ಸೈಡ್ ಮತ್ತೆ ಸೊಗಸಾದ ರೀತಿಯ ದಂಡನೆ. ಸತತ 3ನೇ ಸಿಕ್ಸರ್ ಬರ್ತಾ ಇದೆ. ವಿನ್ನು ತಾಂಡು ಮುಖೇನವಾಗಿ 3ನೇ ಸಿಕ್ಸರ್, 3 ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ತಮ್ಮ ತಂಡಕ್ಕಾಗಿ. ವೀಣು ತಂಡದ ಒಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ. ಕೃಷ್ಣಾಪುರ 45ರಲ್ಲಿದೆ. ಬ್ಯಾಂಗ್ಳೂರ್ ಟು ಕೃಷ್ಣಾಪುರ ಸ್ಕೋರ್ ಮೂವ್ಮೆಂಟ್ 300 ಟೋಟಲ್. ಮತ್ತೆ ಲಕ್ಷ್ಯದ ತೀರ ಹೊರಗಿತ್ತು. ತೀರ್ಪುಗಾರರಿಂದ ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಆ ಎಸೆತಗಾರ ಮಾಡಿದಂತ ತಪ್ಪಿಗೆ ತೀರ್ಪುಗಾರರು ಆ ಸೂಚನೆ ನೀಡ್ತಾ ಇದ್ದಾರೆ, ವೈಡ್ ಬಾಲ್. ಇದರೊಂದಿಗೆ ತಂಡದೊಟ್ಟು ಮೊತ್ತ 47ರಲ್ಲಿದೆ. ಓವರಿನ ಅಂತಿಮ 4 ಚೆಂಡು ಬಾಕಿ ಇದೆ. ಬಹಳಷ್ಟು ದುಬಾರಿ ಆಗ್ತಾ ಇದೆ ಓವರಿನಲ್ಲಿ. ಕ್ರಾಸ್ ಹೊಡೆಯಲು ಪ್ರಯತ್ನಿಸಿದ್ರು. ಚೆಂಡು ಸೀದಾ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಅವಳಿ ಓಟಕ್ಕೆ ಪ್ರಯತ್ನವನ್ನ ಪಡ್ತಾ ಇಲ್ಲ. ಒಂದು ಓಟದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 48ರಲ್ಲಿದೆ. ಕೇವಲ 3 ಚೆಂಡುವಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥದನ್ನ 3 ಸಿಕ್ಸರ್ ವೀಣು. 4ನೇ ಸಿಕ್ಸರ್ ಬರ್ತಾ ಇದೆ. ಸಾಮ್ರಾಟ್ ಮೆತ್ತಗೆ ಮಾಡಿದ್ದಾರೆ ಸಿಕ್ಸರ್. ತಂಡದ ಒಟ್ಟು ಮೊತ್ತದಲ್ಲಿ ಕೈ ಚಪ್ಪಾಳೆ ಬರ್ತಾ ಇದೆ. 300 ಡಕ್ಔಟ್ ಅಲ್ಲಿ ಉತ್ತಮವಾಗಿತ್ತು ಹೊಡೆತ. ಒಂದೋಟದ ಸೇರ್ಪಡೆ. 55, 55ರಲ್ಲಿದೆ ತಂಡದ ಒಟ್ಟು ಮೊತ್ತ ಇದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಡಬಹುದೇ. ಉತ್ತಮವಾದ ಗ್ಯಾಪ್ ಅನ್ನು ಉಳಿದುಕೊಂಡ್ರು. ಒಂದೋಟದ ಸೇರ್ಪಡೆ. ನೌಶಾದ್ ಮಿಸ್ಫೀಲ್ಡ್ 2 ಓಟಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದರೊಂದಿಗೆ 2 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 57. ಅದಕ್ಕೆ ಉತ್ತರವಾಗಿ 58 ಓಟವನ್ನು ಗಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. 24 ಬಾಲ್ 58 ಈಸ್ ದ ಟಾರ್ಗೆಟ್. 8 ಓಟವನ್ನು ಗಳಿಸಬೇಕಾಗಿದೆ ಕೋಟೆಕಾರ್ ತಂಡಕ್ಕೆ. ಕಾದು ನೋಡೋಣ. ಈ 300 ತಂಡ ಸಂಕಷ್ಟದ ಸ್ಥಿತಿಗೆ ದಾಂಡುಗಾರರು ಬಹಳಷ್ಟು ಒಂದು ಅದ್ಭುತ ರೀತಿಯ ಟಾರ್ಗೆಟ್ ಅನ್ನು ನೀಡ್ತಾ ಇದ್ದಾರೆ. ಈ ಕೋಟೆಕಾರ್ ತಂಡಕ್ಕೆ ಕಾದು ನೋಡೋಣ ಯಾವ ರೀತಿಯಾಗಿ ತಮ್ಮ ಬಹಳಷ್ಟು ದಾಂಡುಗಾರರನ್ನು ಒಳಗೊಂಡಂತ ತಂಡ ಕೋಟೆಕಾರ್ ತಂಡ. ಸಫಾನ್, ನೌಶಾದ್ ಇವರೆಲ್ಲರ ಒಳಗೊಂಡಂತ ತಂಡ ಕೋಟೆಕಾರ್ ತಂಡ. ಕಾದು ನೋಡೋಣ. 24 ಎಸೆತಗಳ ಮುಂದೆ 58 ಓಟವನ್ನು ಗಳಿಸಬೇಕಾಗಿದೆ. ಮುಂದಿನ ವೀಕ್ಷಣೆ ಕೂಡ ಬದಲಾವಣೆ ಕಾಣ್ತಾ ಇದೆ. ಆತ್ಮೀಯ ಸ್ನೇಹಿತ ಆಗಿರುವಂತ ರಿಯಾಜ್ ಉಲಾಲ್ ರವರಿಗೆ ಮೈಕ್ರೋಫೋನ್ ಅನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. हमारे साथ में आसिफ नमकुल्ला अपनी कई काम है जो भारत में चल रही है, जो उनके मिशन पूरा जापान में तैयार हो रही है, जो मैं आसिफ को मैं स्वागत कर रही है, जो काफी अच्छी क्रिकेट खेल है। कुछ चमत्कार दिखाने के लिए कोटेकार के खिलाफ कोटेकार की इम्तियाज उनकी बीबी है, साथ में कोटेकार की पंचायत की अपनी बीबी के बैठ कर जो मैच देख रहे कोटेकर का कोच है इम्तियाज मिनादी, और रिक्शा की मालिक है। उन्होंने शायद उनका बीबी जो काउंसलर बन सकता है कोटेकर का। उनका बीबी का थोड़ी नाम याद नहीं है। इम्तियाज अपनी कॉल करके नाम बताओ। कप्तान और प्रेमनूर की कप्तान जल्द से जल्द कमेंट्री बॉक्स में दे दीजिए। और इस गेम को उठाते हुए पहली गेंद गेम का एक्स्ट्रा गवर्नमेंट राइड किया और मुन्नूर का अजीज एक कैच पकड़ लिया तो 2000 का इनाम रखा है आपकी टीम के लिए। मुन्नूर का अजीज नहीं है, उन्होंने ग्लेन मैक्सवेल है, एक जमाने में NWC शांति बाग का हीरो। उन्होंने 199, 2000, 2001, 2004 में कम से कम 135 ट्रॉफी ने उन्होंने NWC शांति बाग ने जीत लिया। आज उन्होंने मुन्नूर टीम पर खेल रही है, जो उनका टीम भी सेट कर चुकी है। और बैठ कर गेम को घुमाने के लिए कोशिश, हेलीकॉप्टर शॉट उठाने के लिए कोशिश है शायद। हाँ, मुन्नूर अजीज मुस्तफा भाई बोल रही है, मैं उनका कोच है, मैं उनका फैन है। शायद देखना पड़ेगा क्या इस्तेमाल करते हुए क्रिकेट। मैं एक शहर है मेरा, कॉलेज में लड़की ने तो पढ़ने के लिए क्या मजा, जो कोटेकार का चक्का नहीं तो देखने के लिए क्या मजा। देखेंगे क्या कुछ कर पाएगा बैठ कर घुमाते हुए। और गेम स्क्वायर पर उठा चुकी है और इम्तियाज सेपिया बैठकर समालोचन कर रही है। सेपिया बोल रही है मेरा टीम जीतेगा, और इम्तियाज बोल रही है यहां पर हम जीतने के लिए कोशिश करेंगे। जो क्रिकेट है कुछ भी हो सकता है। कोटेकार जो मुन्नूर बहुत बड़ा टीम है, अमला मोगेर की कप्तान और प्रेमनूर की कप्तान
और ब्लॉक के प्रेसिडेंट हमारा सदाशिव साहब पहले इंग्लैंड की तरफ था, अभी उन्होंने वेस्ट इंडीज की तरफ हो गई. ಅಂದ್ರೆ ಮೊದಲು ಅವರು ಬೆಲೆಗೆ ಬರುವಾಗ ಇಂಗ್ಲೆಂಡ್ ತರ ಇದ್ರು, ಈಗ ನೋಡುವಾಗ ಅವರ ಮುಕ್ಕೆಲ್ಲ ವೆಸ್ಟ್ ಇಂಡೀಸ್ ತರ ಆಗಿದೆ. गेम्सी मारे के बाद चारों ने खेली, फाइनल पर उठा लिया. जो एक आवाज आ रही है मैदान में, कटले 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 कटले, 10 रुपए 10 रुपए 10 रुपए. जो घूमने वाला है, जो याद करेंगे, जो मैच हारने के बाद टेंशन में कटले खा रही है, मैच जीतने का कोई भी नहीं खाता है. जो क्रिकेट में आई वही है समान. जो इस बीच इमरान यहाँ पर मुन्नूर के बीच तो सेपिया के याद में कोच इम्तियाज ने किया, इसलिए कोटेकर के खिलाड़ियों में चका की मजा आ रही है. विजय और सफवान, जब तक सफवान की साथी विजय देगा उस तक जो मुन्नूर का डर लगेगा. अभी नींद में है अजीज मुन्नूर. लक्ष्मण की दौड़ी बाहर जा रही है. ಶಾರ್ಟ್ ಪುಟ್ ಅಲ್ಲಿ ಕೂಡ ವಿನ್ನರ್ಸ್ ಮತ್ತು ರನ್ನರ್ಸ್ ಉಲ್ಲಾರ, ಜೋರಾದ ಕೈ ಚಪ್ಪಾಳೆ. ಲೀರಾ ಮೊದಲನೇ ಸ್ಥಾನ ಗಳಿಸಿದ ಉಲ್ಲಾಲದಲ್ಲಿ, ಡೀನಾ ಎರಡನೇ ಸ್ಥಾನ. ಬಹುಶಃ ಥ್ರೋ ಬಾಲ್ ಅಲ್ಲಿ ಉಲ್ಲಾಲ, ಎಲ್ಲದರಲ್ಲಿ ಉಲ್ಲಾಲ. ಇನ್ನು ನೋಡ್ಲೇಬೇಕು, ಕ್ರಿಕೆಟ್ ಅಲ್ಲಿ ಉಲ್ಲಾಲ ಬಾಕಿ ಇದೆ. ಯಾರು ಕೂಡ ಬೇಸರ ಮಾಡಬೇಡಿ, ಉಲ್ಲಾಲವೇ ಒಂದು ದೊಡ್ಡದಂತೇಳಿ. ಯಾರ ಆಟ ಸರಿ ಇರ್ತದೆ, ಯಾರ ಎನರ್ಜಿ ತಾಕತ್ ಇರ್ತದೆ, ಆ ರೀತಿಯಾಗಿ ಇವತ್ತು ಉಲ್ಲಾಲ ಆದ್ರೆ ಬರುವ ವರ್ಷ 2024ರಲ್ಲಿ ಕೋಟೆಗಾರ್ ಆಗ್ಬಹುದು, ಮುನ್ನೂರು ಆಗ್ಬಹುದು, ಹೇಳಲಿಕ್ಕೆ ಆಗುವುದಿಲ್ಲ. ತಲಪ್ಪಾಡಿ ಕೂಡ ಆಗ್ಬಹುದು, ಸತ್ತಾರ್ ಬಾಯಿಯ ತಂಡ ಮತ್ತು ಅವರಿಗೆ ಬೇಸರ ಆಗ್ಬಹುದು. ಇಲ್ಲ ಆದ್ರೆ ಕ್ರಿಕೆಟ್ ಅಲ್ಲಿ ಹಾಗೆ 1999ರಲ್ಲಿ ಬಾಂಗ್ಲಾ 12ನೇ ಸ್ಥಾನದಲ್ಲಿ, 2023ಕ್ಕೆ ಬರುವಾಗ 6ನೇ ಸ್ಥಾನಕ್ಕೆ ಬಂತು. ಅದೇ ತರ ಕ್ರಿಕೆಟ್ ಅಲ್ಲಿ ಭಾರತ ತಂಡ 9ನೇ ಸ್ಥಾನದಲ್ಲಿತ್ತು 1998ರಲ್ಲಿ. 2013 और गेम सीधा हमें जा रहे हैं, क्या जाने के संभव सी के साथ विकेट की पतन है. और कैच पकड़ लिया. जो मुन्नूर की मालिक अजीज है, आपने 2000 रुपये नहीं रखा है. क्यों नहीं रखा है? जो क्रिकेट में पैसा की समान है. जो पैसा हमारे साथ में रहेगा, हमारे पीछे से आदमी ज्यादा रहेगा. जो किसका पास पैसा नहीं है, उनका पास कुत्ता भी नहीं रहेगा. ये जमान दुनिया बदल जाएगा. जो ऐसे जो वैल्यू, जो पैसा के लिए आदमी का सामान का वैल्यू गई. अमलामगौर की कप्तान और प्रेमंडूर की कप्तान जल्द से जल्द कमेंट्री बॉक्स में ध्यान दीजिए. ದಯವಿಟ್ಟು ಪದೇ ಪದೇ ಕರೆ ಕೊಡುವಂತ ಅವಕಾಶ ಕೊಡಬೇಡಿ. ಅಸ್ರಾಬ್ರ ಅವರೇ, ನಿಮಗೆ ಕಾಲಾವಕಾಶ 2 ಗಂಟೆಗೆ ಕೊಟ್ಟಿದ್ದೇವೆ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್, ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಶರ್ಫಿಯಾ ಇಮ್ತಿಯಾಜ್ ತಮ್ಮ ತಂಡದ 12th मैन बरಬೇಕು. नियाज नया बल्लेबाज उतर चुकी है. नियाज दूसरा ओवर की, और एक बॉल, क्या गेंद है. पहले चमत्कार ने जाशीर ने दिया, माइक जमशीर ने दिया और लगातार लगभग विकेट लिया. बैट्समैन ने प्लीज कोटेकर. अंपायर 1 मिनट रुक जाए, मैच भाई है. और कोटे की 30वीं ओवर फेंकने के लिए दूसरा ओवर चल रही है. दूसरा ओवर की चौथी गेंद, और काफी अच्छी गेंद है लॉन्ग ऑन की दिशा पर गेंद राइड करते हुए. और ब्लॉक की प्रेसिडेंट है, गेंद को उठाते हुए चंद्रिका राय का टीम है. कोटेकर खेल रही है मैदान में, और उठाते हुए खेलने के लिए ये शॉट कोई भी खिलाड़ी यहाँ पर उठाते हुए भारत में ये किसके भी मालूम नहीं है. रॉबिन उतप्पा उठाते हुए ये शॉट. ವೀಕ್ಷಣೆಗಾರ 2 ಓವರ್ಗಳ ಮುಖ್ಯ ತಂಡದ ಒಟ್ಟು ಮೊತ್ತ 25ರಲ್ಲಿದೆ. ತಂಡದ ಒಟ್ಟು ಮೊತ್ತ ಕಾಲ್ ಶತಕವನ್ನು ದಾಖಲಿಸಿದ ಕೋಟೆಕಾರ್. ಬೇಕಾಗಿದೆ 32 ಓಟದ ಅವಶ್ಯಕತೆ. ಉತ್ತಮವಾದ ಹೊಡೆತ ಗ್ಯಾಪ್ ಅನ್ನು ಉಳಿದುಕೊಂಡ್ರು ಇಮ್ರಾನ್ ರವರ ಕೈಯಲ್ಲಿದೆ. ಉತ್ತಮವಾದ ಹೊಡೆತದೊಂದಿಗೆ ತಂಡದ ಒಟ್ಟು ಮೊತ್ತ 26ರಲ್ಲಿದೆ. 31 ಓಟದ ಅವಶ್ಯಕತೆ. 2 ಓಟದ ಅವಶ್ಯಕತೆ. ಕ್ಷಮಿಸಿ, 32 run needed in this match. Just 11 delivery, 11 to go, 32 to get.
ಗರ್ಜಿಸುವ ಹುಳಿ ಮೈದಾನದಲ್ಲಿದ್ರೆ ಸಫ್ವಾನ್. ಬಹಳಷ್ಟು ಗರ್ಜಿಸುವ ಹುಳಿ ಅಂತಾನೆ ಹೇಳಬಹುದು. ಕಾರಣ ಸತತ ಬಹಳಷ್ಟು ತಮ್ಮ ತಂಡಕ್ಕಾಗಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸಫ್ವಾನ್. ಕ್ಯಾನ್ ಟು ಗೋ 32 ಟು ಗೆಟ್. ಉಳಿದಂತ 10 ಚೆಂಡುವಿದೆ, 32 ಓಟದ ಅವಶ್ಯಕತೆ. ಗರ್ಜಿಸುವ ಹುಳಿಯ ತರ ಆಟವನ್ನ ಆಡ್ತಾ ಇದ್ದಾರೆ ಸಫ್ವಾನ್. ಖಂಡಿತ ತಪ್ಪಾಗ್ಲಿಕ್ಕಿಲ್ವ. ಗರ್ಜಿಸುವ ಹುಳಿ ಸೀಮಾ ರೇಖೆಯನ್ನ ಗಡಿದಾಡ್ತಾ ಇದೆ. ಇದು ಸಫ್ವಾನ್ ದಾಂಡು ಮುಖೇನವಾಗಿ ಬರ್ತಾ ಇದೆ. ಸೊಗಸಾದ ರೀತಿಯ ಷಡ್ಕ ಸಿಕ್ಸರ್. ಸತತ 4ನೇ ಸಿಕ್ಸರ್ ಮೂಲಕವಾಗಿ ತಮ್ಮ ಬಹಳಷ್ಟು ಅದ್ಭುತ ರೀತಿಯ ದಂಡನೆ ತೋರ್ಪಡಿಸ್ತಾ ಇದ್ದಾರೆ ಸಫ್ವಾನ್. ಸತತ 4 ಸಿಕ್ಸರ್ ಹಾಗೂ 1 ಬೌಂಡರಿ, 1 ಸಿಂಗಲ್ ಮೂಲಕವಾಗಿ ತಮ್ಮ ತಂಡಕ್ಕೆ ಬಹಳಷ್ಟು ಒಂದು ಆಸರೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಆಟಗಾರವನ್ನ ವಿಕೆಟ್ ಅನ್ನ ತಮ್ಮದಾಗಿಸಿಕೊಂಡ್ರೆ ಮುನ್ನೂರು ತಂಡದ ಖಂಡಿತವಾಗಲು ಪಂದ್ಯಾಕೂಟವನ್ನು ಗೆಲ್ಲಬಹುದು. ಕಾರಣ ಈ ಆಟಗಾರ ಅಂತಿಂತ ಆಟಗಾರ ಅಂತೂ ಅಲ್ಲ. ಗರ್ಜಿಸುವ ಹುಳಿ ಕೊಟ್ಟೆಕಾರ್ ತಂಡದ ಹುಳಿ ಬಹಳಷ್ಟು ಅದ್ಭುತ ರೀತಿಯ 4 ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾರೆ ಸಫ್ವಾನ್. ಮತ್ತೆ ಕಾದು ನೋಡಬೇಕಾಗಿದೆ. 4ನೇ ಚೆಂಡನ್ನು ಸಿಗಬೇಕಾಗಿದೆ ರೈತ ಅವ್ರದ್ದು ವಿಕೆಟ್. ಓಹೋ, ತೀರ್ಪುಗಾರರಿಂದ ವೈಡ್ ಎಂಬ ಸೂಚನೆ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 33ರಲ್ಲಿದ್ರೆ ಸಫ್ವಾನ್ ಸ್ಟ್ರೈಕ್ ತುದಿಯಲ್ಲಿ 4 ಷಡ್ಕ ವೀರ. ಗರ್ಜಿಸುವ ಹುಳಿ ಮೈದಾನದಲ್ಲಿದ್ರೆ ಹೆಬ್ರಾಳಿ ತಂಡ ಬಹಳಷ್ಟು ಆಗಿದ್ರೆ ಇದು ಸಫ್ವಾನ್ ದಾಂಡು ಮುಖೇನವಾಗಿ ಬರ್ತಾ ಇದೆ. ಮತ್ತೊಂದು ಮನಮೋಹಕ ಶೈಲಿಯ ಸಿಕ್ಸರ್ ಬರ್ತಾ ಇದೆ ಸಫ್ವಾನ್ ದಾಂಡು ಮುಖೇನವಾಗಿ. ತಂಡದ ಒಟ್ಟು ಮೊತ್ತ ಹೆಚ್ಚಳ ಕಾಣ್ತಾ ಇದೆ 39. 39ರಲ್ಲಿದ್ರೆ 58 ಓಟ ಟಾರ್ಗೆಟ್ ಆಗಿ ನೀಡಿದೆ. ಮುನ್ನೂರು ತಂಡದ ಇಲ್ಲಿ ಖಂಡಿತವಾಗಲು ಸೋಲನ್ನ ಅನುಭವಿಸುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಮೈದಾನದಲ್ಲಿ. ಗರ್ಜಿಸುವಂತ ಹುಳಿ, ಈ ಹುಳಿಯ ತರ ಆಡ್ತಾ ಇದ್ದಾರೆ ಈ ಸಫ್ವಾನ್. ಸತತ 5 ಸಿಕ್ಸರ್ ಬಾರಿಸ್ತಾ ಇದ್ದಾರೆ ತಮ್ಮ ತಂಡಕ್ಕಾಗಿ. ಮತ್ತೆ ಉತ್ತಮವಾದ ಹೊಡೆತ ಗ್ಯಾಪ್ ಅನ್ನು ಉಳಿದುಕೊಂಡ್ರು. ಇದು ಸಿಕ್ಸರ್ ಸಫ್ವಾನ್. ಇದು ಸಫ್ವಾನ್ ರವರ ದಾಂಡು ಮುಖೇನವಾಗಿ ಬರ್ತಾ ಇದೆ. ಮತ್ತೊಂದು ಸಿಕ್ಸರ್. 45 45ರಲ್ಲಿದೆ ತಂಡದ ಒಟ್ಟು ಮೊತ್ತ. ಪಾತ್ರ ಬೀಸಿಕೊಳ್ಳಲು ಪ್ರಯತ್ನಿಸಿದರು. ಇಲ್ಲಂತೂ ರನ್ಔಟ್ ಆಗುವ ಸಂಭವ. ಡೈರೆಕ್ಟ್ ಇಟ್ಟಾದ್ರೆ ಖಂಡಿತ ಅಪಾಯವಿತ್ತು. ಇಲ್ಲಂತೂ 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ 46. 46 ಓವರಿನ ಮುಕ್ತಾಯಗೊಂಡಂತಹ ಸಂಖ್ಯೆಗಳು 3 ಮುಕ್ತಾಯಗೊಂಡಿದೆ. ತಂಡದ ಒಟ್ಟು ಮೊತ್ತ 46. ಬೇಕಾಗಿದೆ ಇನ್ನು ಉಳಿದಂತ 6 ಎಸೆತಗಳ ಮುಂದೆ 12 ಓಟದ ಅವಶ್ಯಕತೆ. ಸಫ್ವಾನ್ ರವರೇ 6 ಚೆಂಡಿಗೆ ಬೇಕಿದ್ದು ಕೇವಲ 2 ಸಿಕ್ಸರ್ ಮಾತ್ರ. 6 ಚೆಂಡುಗಳ ಮುಂದೆ ಬೇಕಿದ್ದು ಕೇವಲ 2 ಸಿಕ್ಸರ್ ಮಾತ್ರ. ಗರ್ಜಿಸುವಂತ ಹುಳಿಯ ತರ ಆಡಿದ್ರೆ ಖಂಡಿತ ಪಂದ್ಯಾಕೂಟವನ್ನು ಗೆಲ್ಲಬಹುದು ಕೊಟ್ಟೆಕಾರ್ ಪಂಚಾಯತ್ ತಂಡ. ಎಸೆತಗಾರ ವಿಭಾಗದಲ್ಲಿ ತಂಡದ ನಾಯಕನ ಭರವಸೆಯನ್ನ ಯಾರಿಗೆ? ಬೌಲರ್ ನೇಮ್ ಪ್ಲೀಸ್. ಇಮ್ರಾನ್ ರವರೇ 12 ಬೇಕಾಗಿದೆ. ನಿಮ್ಮ ಕೈ ಕೆಲಕದಿಂದ ತಮ್ಮ ತಂಡಕ್ಕಾಗಿ ಯಾವ ರೀತಿಯ ಕೆಲಸವನ್ನು ನಿಭಾಯಿಸಿರಬೇಕಾಗಿ ನೋಡೋಣ. ಗರ್ಜಿಸುವಂತ ಹುಳಿ ಸಫ್ವಾನ್. ಇದು ಸೊಗಸಾದ ರೀತಿಯ ದಂಡು ಪ್ರಯತ್ನವನ್ನು ನೀಡ್ತಾ ಇದ್ದಾರೆ ಸಫ್ವಾನ್ ರವರ ವ್ಯಕ್ತಿಗತ ಖಾತೆಯಲ್ಲಿ 45. ಸಫ್ವಾನ್ ರವರ ವ್ಯಕ್ತಿಗ ಖಾತೆಯಲ್ಲಿದೆ 45. ಬೇಕಾಗಿದೆ 6 ಓಟದ ಅವಶ್ಯಕತೆ. 4ರ ಮುಂದೆ 6. ಇದು ಗರ್ಜಿಸುವ ಹುಳಿಯ ತರ ಆಡ್ತಾ ಇದ್ದಾರೆ ಈ ಸಫ್ವಾನ್. ಮತ್ತೆ ಸಿಕ್ಸರ್. ಒಮ್ಮೆ ಚಪ್ಪಾಳೆ ಬರಲಿ ಪ್ರೇಕ್ಷಕರೇ. ಅರ್ಧ ಶತಕವನ್ನು ದಾಖಲಿಸ್ತಾ ಇದ್ದಾರೆ ಸಫ್ವಾನ್. ದಂಡು ಮುಖೇನವಾಗಿ ಬರ್ತಾ ಇದೆ. ಚಪ್ಪಾಳೆ ಬರಲಿ. ಖಂಡಿತವಾಗಲು 8 ಸಿಕ್ಸರ್ ಮೂಲಕವಾಗಿ ಅರ್ಧ ಶತಕವನ್ನು ದಾಖಲಿಸ್ತಾ ಇದ್ದಾರೆ. 11 ಚೆಂಡಿಗೆ 8 ಸಿಕ್ಸರ್. 12 ಚೆಂಡಿಗೆ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ ಸಫ್ವಾನ್. ಒಮ್ಮೆ ಚಪ್ಪಾಳೆ ಬರಲಿ ಪ್ರೇಕ್ಷಕರೇ. ಬಹಳಷ್ಟು ಒಂದು ಅದ್ಭುತ ರೀತಿಯ ದಂಡನೆ ತೋರ್ಪಡಿಸ್ತಾ ಇದ್ದಾರೆ ತಮ್ಮ ತಂಡಕ್ಕಾಗಿ. ಸೋಲನ್ನ ಅನುಭವಿಸಿದಂತ ಆ ತಂಡ
ಖಂಡಿತವಾಗಲು ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡ್ತಾ ಇದ್ದಾರೆ ಸಫ್ವಾನ್. ಸಂಚಾಲಕರು, ಯುವಕರ ಕಣ್ಮಣಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಯುಕ್ತಿಕಾರಿ ಅಲಿ ಅವರು ಪಿಚ್ಚಿಗೆ ಒಂದು ಆಟಗಾರರ ಸಾರಥ್ಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸೌಹಾರ್ದ ಕ್ರೀಡಾಕೂಟಕ್ಕೆ ಇಂದಿನ ಕ್ರಿಕೆಟ್ ಪಂದ್ಯಗಳಿಗೆ ಆಗಮಿಸಿರುವಂತ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು, ಇವರ ಸಭರಾದಂತ ಶ್ರೀಯುತ ಯುಟಿ ಇಫ್ತಿಕಾರ್ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರೂ ಕೈ ಚಪ್ಪಾಳೆ, ಅವರು ಕೈ ಕೊಡುವಾಗ ಕೈ ಚಪ್ಪಾಳೆ ತರಲೇಬೇಕು. ಎಲ್ಲ ಅಭಿಮಾನಿಗಳ ಮತ್ತು ಆಟಗಾರ ಹೌದಾ ಯುಟಿ ಇಫ್ತಿಕಾರ್ ಸಾರ್ ಅದಕ್ಕೆ ಬಗೆ ಹೇಳುವುದಾದ್ರೆ ಒಂದು ಕಾಲದಲ್ಲಿ ಸಗರು ಮೈದಾನದಲ್ಲಿ ಆಡ್ತಾ ಇದ್ದಾರೆ ಯೂನಿವರ್ಸಿಟಿ ತಂಡದ ಪರವಾಗಿ. ಮತ್ತು ಇವರು ಕೂಡ ಇವತ್ತು ಆಡ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಅವರು ಆಡುವುದಿಲ್ಲ. ಮತ್ತು ನೋಡ್ಬೇಕು, 2-3 ಬಾಲ್ ಅಷ್ಟೇ ಆಡ್ಬೋದು. ಅದೇ ರೀತಿ ಬಹುಶಃ ಇವಾಗಲೇ ಮತ್ತೆ ಎಲ್ಲರ ಆಟಗಾರನ ಪರಿಚಯಿಸ್ತಾ ಇದ್ದಾವೆ. ಮತ್ತು ಯುಟಿ ಅತಿಥಿಯಾಗಿ ಬಂದಿದ್ದಾರೆ. ಅವರಿಗೆ ಪಾಠ ನೀಡುವುದು ಯುವಕರ ಕಣ್ಮಣಿ, ಸಂಘಟನೆ ಎಲ್ಲ ರೀತಿಯ ಮುಖ್ಯ ವೇದಿಕೆಯಲ್ಲಿ ಬಂದು ಆಸನವನ್ನು ಸ್ವೀಕರಿಸಬೇಕು. ಕ್ರೀಡೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇರುವಂತಹ ಓರ್ವ ಕ್ರೀಡಾಪಟು ಶ್ರೀಯುತ ಯುಟಿ ಇಫ್ತಿಕಾರ್ ಅಲಿ. ಶ್ರೀ ಸದಾಶಿವಲಾಲ್ ಅವರು ಎಲ್ಲಿದ್ರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾರೆ. ದಯವಿಟ್ಟು ಒಂದು ದೀಪಾವಳಿ ಶುಭಾಶಯಗಳು. ಫಸ್ಟ್ ಇವಾಗ ಯೂಟಿಫೈ ಫೌಂಡೇಶನ್ ವತಿಯಿಂದ ಮಾಡಿದ ಈ ಕ್ರಿಕೆಟ್ ಎಲ್ಲ ಕ್ರೀಡಾಕೂಟಗಳ ಪಂದ್ಯಗಳಿಗೆ ಶುಭಾಶಯಗಳು. ನಿಮ್ಮಿಂದಾಗಿ ಈ ಯೂಟಿಫೈ ಫೌಂಡೇಶನ್ ಇನ್ನೂ ಬೇರೆ ಸೆಕ್ಟರ್, ಹೆಲ್ತ್ ಆಗಲಿ ಬೇರೆ ಯಾವುದು, ಇಟ್ ಮೇ ಬಿ ಎನಿಥಿಂಗ್, ಹೆಲ್ತ್ ಸೆಕ್ಟರ್, ಸ್ಪೋರ್ಟ್ಸ್ ಸೆಕ್ಟರ್, ವಿ ವಾಂಟ್ ಟು ಪ್ರಮೋಟ್ ದಿಸ್ ಕಾನ್ಸ್ಟಿಟ್ಯೂನ್ಸಿ. ಐ ವಿಶ್ ಎವ್ರಿ ಒನ್, ಆಲ್ ದ ಚೀಫ್ ಗೆಸ್ಟ್, ಎಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು. ಬೋಲಿಯಾರ್ 11 ವರ್ಸಸ್ ಪಾವೂರ್ 11 ಎರಡು ಸಹ ಸುಖಿ ಆಗ್ತಾ ಇದೆ ಸಭೆಯಲ್ಲಿ. ಅವರಿನ ಕೊನೆಯ ಸತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಮತ್ತೆ ಇಕ್ಕಬಾಲ ಪ್ರಥಮ ಅವರಿನ ಕೊನೆಯ ಸತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಬಾಲ ಮತ್ತೊಂದು ಸೊಗಸಾದ ಎಸೆತ, ಆದರೆ ಸಿಂಗಲ್ ಮೂಲಕ ಅಂಕಾಂಶ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಶಾಕಿ ಉತ್ತಮವಾದಂತ ಆದರೆ ಸಿಂಗಲ್ ಮೂಲಕ ಮತ್ತೊಂದು ಜೋಡಣೆಯೊಂದಿಗೆ ತಂಡದ ಮೊತ್ತ ಅಂಕಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ 13. ಅವರಿನ ದ್ವಿತೀಯ ಸತವನ್ನು ಮತ್ತೆ ಎಸೆಯಬೇಕಾಗಿದೆ. ಇಲ್ಲಿ ಶಾಕಿಬ್ ಉಸ್ಮಾನ್ ಮತ್ತೆ ಉಸ್ಮಾನ್ ರವರ ಗಾಳಿಯಲ್ಲಿ ಚೆಂಡು, ತೃತೀಯ ಸತವನ್ನು ಮತ್ತೆ ಎಸೆಯಬೇಕಾಗಿದೆ. ಇಲ್ಲಿ ಮತ್ತೆ ಶಾಕಿಬ್ ನವಾಜ್ ಆದರೆ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಚತುರ್ಥಿ ಸತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಮತ್ತೆ ಶಾಕಿಬ್ ಉಸ್ಮಾನ್ ಆದರೆ ಸಿಂಗಲ್ ಮೂಲಕ ಮತ್ತೊಂದು ರನ್ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. 15ಕ್ಕೆ ಏರ್ತಾ ಇದೆ. ಅವರಿನ ಪಂಚಮಿ ಸತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಹುಟ್ಟಿದವರಿನ ಪಂಚಮಿ ಸತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಶಾಕಿ ಉತ್ತಮವಾದಂತ ಕ್ಷೇತ್ರ ರಕ್ಷಣೆಯೂ ಕೂಡ ಸಿಂಗಲ್ ಮೂಲಕ ಆದರೆ ಕ್ಷೇತ್ರ ರಕ್ಷಕರ ಭವ್ಯ ವ್ಯವಸ್ಥೆಯಲ್ಲಿ ಚೆಂಡು ಕ್ಯಾಚ್ ಔಟ್ ಮೂಲಕ ತಂಡದ 7ನೇ ವಿಕೆಟ್ ಕೂಡ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೆ ಮುಕ್ತಾಯಕ್ಕೆ ತಂಡದ ಅಂಕಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ 16, 2 ವಿಕೆಟ್ನ ನಷ್ಟಕ್ಕೆ.
ಅವರ ಜಾಗವನ್ನು ತುಂಬಲು ಇನ್ನೊಬ್ಬ ಅನುಭವಿ ಆಟಗಾರ ಬ್ಯಾಟ್ಸ್ಮನ್ ಇರ್ಷಾದ್. ಜಮೀಲ್ ಆಟಗಳು ಬರ್ತಾರೆ هذا السكرة جميلة في هذا الكرة في هذا الرياض كرة جميل هذا في هذا أربعة الجهاد الأرض الكنشورية هذا سنجل ಮೂಲಕ ಬರ್ತಾಯಿದೆ 26 ಸುಲ್ಮಲ್ ಪಡೆದು ಈ ಬಾರಿ ರತ್ನ ಓಟ ಮುಗಿದಿದೆ. ಒಕ್ಕಿಬೈಟ್ ಮನ್ಸೂರ್ ಭಾರತದ ನೆಸ್ಟದ ಪಿ ಗ್ರೌಂಡ್ ಬಿಲಿ ಸತ್ತರ್ದ ಹುಲಿ ಒಕ್ಕಿ ಕಾಲದ ಬಿಲಿ ಭಂಡಾರಿ ಸಾಲದ ಹೊರಗಡೆ ಸಂಪತ್ತರ ನೆಟ್ಟು ಸಂಪತ್ತವರ ಮುಟ್ಟ ಒಂದಿ ಕೈಗೆ ಏರ್ ಫೀಲ್ಡಿಂಗ್ ಆದ್ರೂ ನನ್ನ ಸಬರ್ ಮಂಕಿಲ್ಲ ಮನ್ಸೂರ್ ಮಂಕಿಲ್ಲ ಭಾರಿ ಬಾರಿ ಗಟ್ಟಿದಿನ ಭಾರಿ ಶಾಟ್ ಬೆಲ್ಮಾ ಪಂಚಾಯತ್ ಅಧ್ಯಕ್ಷ ಬೆಲ್ಮಗೆ ಮಾಡಿ ಇರ್ಬೇಕು ತೂಲೆ 6ನೇ ರೆಕಾರ್ಡ್ ಬಂತು ರೆಕಾರ್ಡ್ ಪತ್ತಿದ್ರೆ 6ನೇ ಅಮ್ಲೋಗಿ 62 ಪ್ಲೇಟ್ ಅನ್ನೋದು ಇಕ್ಬಾಲ್ ಬಂದ್ಬಿಟ್ಟಾರೆ. ಈ ಬಾರಿ ರತ್ನ ಅವ್ರದ್ದು 5ನೇ ಬಾಲ್ ಅಂತಾರಾಧಾರದ ಬಾಲ್ ಮಾಡಿದ್ರೆ ಶುರು ಮಾಡ್ತಾರೆ. ಇರ್ಷಾದ್ ಹೈಕಮಾಂಡ್ ಮಾಡಿ ದುಪ್ಪುದಾಗಲೇ ಗಂಜಿನ ಪೆಟ್ಟು ಇರ್ಷಾದ್ ಇದ್ದ ಗೋಬಿ ಮಂಚೂರ್ನ ಬಾಲ್ ಮಾಡಿ ಅವು ಯಾಪಳ ಇರ್ಷಾದ್ ನೆನಪೋಡು ಎದುರು ಕುಡಿ ದುಂಬು ಗಂಜಿ ಉಂಟಿನ ಅಂಚದ 6ನೇ ಪೆಟ್ಟು ಬಿದ್ದೆ ಈಗ ಈ ಗುಂಬೂಸು ಬಾಲ್ ಗೆಟ್ಟಿದ್ದೀರ ಇವ ಕಣ್ಣಿಗೆ ಯಾರನ್ನ ಪರಿಶೋಕದ ಪೆಟ್ಟು ನನ್ನೆಲ್ಲ ದೆತ್ತು ಬೇರೆ ನಾನು ಆತಲೇ ಇರ್ಸಾದ ಕೋಡಂಗಿಲ್ಲ ಯಾನವೇ ಪಂಡಿನಿ ಗಂಜಿಗಳ ನೂಡಲ್ಸ್ಗಳ ಡಿಫರೆನ್ಸ್ ಗಂಜಿ 2 ಪ್ಲೇಟ್ ನೂಡಲ್ಸ್ ಅರ್ಧ ಪ್ಲೇಟ್ ಕೊಡೋದು ಆತೆ ಪವರ್ ಪಂಡ ಐಕಿಂತರಾದ ತಾಕದಿಂದಾಗಿ ಗಂಜಿ ಇರ್ಸಾದ ಕೋಡಂಗಿಲ್ಲ 2ನೇ ಓವರ್ ಲಾಸ್ಟ್ ಬಾಲ್ ಇಕ್ಬಾಲ್ ಕಾರ್ನ ಮುದಲು ಮಾಡಿ ಅಂಪೈರ್ ಬಂಡೇರು ಈ ಏರಿಯಾಗಿ ಮಾರ ಮಸ್ಕಾವಣಿ ಲೆಗ್ ಇದು ಬಂದಿದೆ. ನಾಣ್ಯ ಚಿಮ್ಮಿಕೆಗಾಗಿ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿದ್ದ ಬೆಳಗ್ಗೆ ಯೂಟಿ ಫಾರಿಂಗ್ ಫೌಂಡೇಶನ್ ಡಿಜಿಟಲ್ ಮಂಗಳೂರು ದೀಪಾವಳಿ ಹಬ್ಬದ ಪ್ರಯುಕ್ತ ಸೌಹಾರ್ದ ಕ್ರೀಡಾಕೂಟಕ್ಕೆ